ಮಂಗಳೂರಿನ ಬೊಕ್ಕಪಟ್ಟಣದ ಯುವಜನ ಸಂಘ ಶ್ರೀ ವೀರವಿನಾಯಕ ಜನಸೇವಾ ಟ್ರಸ್ಟ್ನ ಸುವರ್ಣ ಮಹೋತ್ಸವ ಸಂಭ್ರಮದ ಹಿನ್ನೆಲೆಯಲ್ಲಿ ಸ್ವರ್ಣ ಸುಮುಖ ಸ್ಮರಣ ಸಂಚಿಕೆ ಬಿಡುಗಡೆ ಸಮಾರಂಭವು ಸಡಗರದಿಂದ ನಡೆಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ವಿ4 ನ್ಯೂಸ್ನ ಆಡಳಿತ ನಿರ್ದೇಶಕ ಲಕ್ಷ್ಮಣ್ ಕುಂದರ್ ಅವರನ್ನ ಸನ್ಮಾನಿಸಲಾಯಿತು. ಸುವರ್ಣ ಮಹೋತ್ಸವದ ಸಂಭ್ರಮದಲ್ಲಿರುವ ಬೊಕ್ಕಪಟ್ಟಣದ ಯುವಜನ ಸಂಘ ಶ್ರೀ ವೀರವಿನಾಯಕ ಜನಸೇವಾ ಟ್ರಸ್ಟ್ನ ಸುವರ್ಣ ಮಹೋತ್ಸವದ ಸಂಭ್ರಮದ ಹಿನ್ನೆಲೆಯಲ್ಲಿ ಸ್ವರ್ಣ ಸುಮುಖ ಸ್ಮರಣ ಸಂಚಿಕೆ ಬಿಡುಗಡೆ ಸಮಾರಂಭವು ಬೊಕ್ಕಪಟ್ಟಣದ ಅಕ್ಷಯ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಉದಯವಾಣಿ ದಿನಪತ್ರಿಕೆಯ ಮಂಗಳೂರು ಸುದ್ದಿ ವಿಭಾಗದ ಮುಖ್ಯಸ್ಥರಾದ ಮನೋಹರ್ ಪ್ರಸಾದ್ ಮತ್ತಿತರ ಗಣ್ಯರು ಸಂಘದ ಸ್ಮರಣ ಸಂಚಿಕೆ ಸ್ವರ್ಣ ಸುಮುಖವನ್ನ ಬಿಡುಗಡೆಗೊಳಿಸಿದರು. ಈ ಸಂದರ್ಭ ಮಾತನಾಡಿದ ಅವರು, ಮೊಗವೀರ ಬಂಧುಗಳು ಕರಾವಳಿಯ ಅಭಿವೃದ್ಧಿಗೆ ನೀಡಿದ ಕೊಡುಗೆ ಅಪಾರ. ಅವರು ಕರಾವಳಿಯನ್ನ ಬೆಳೆಸಿದ ರೀತಿ ಅದ್ಭುತ ಎಂದು ಹೇಳಿದರು. ನಾನು ನೋಡ್ತೇನೆ, ಇಂದಿನ ಕಾಲಕ್ಕೆ ತುಂಬ ಸಮುದ್ರ ಬದಿ, ನಾಳೆ ಏನು ಅಂತ ಗೊತ್ತಿಲ್ಲದ ಅನಿಶ್ಚಿತ ದಿನಗಳು, ಸಮುದ್ರದ ಗರ್ಭವನ್ನು ಸೀಳಿ ಮತ್ಸ್ಯ ಸಂಪತ್ತನ್ನು ತರಲು ಹೊರಟಂತಹ ಆ ಧೀರರು ಎಷ್ಟೊತ್ತಿಗೆ ಬರ್ತಾರೆ, ಅವರು ಏನನ್ನು ತರ್ತಾರೆ ಅಂತ ನಿರೀಕ್ಷೆ ಮಾಡುವ ಮನೆಯ ಕಂಗಳ ನಡುವೆ ಅನಿರೀಕ್ಷಿತವಾದ ಸಂಗತಿಗಳು, ಸಂಪರ್ಕ ರಾಹಿತ್ಯವಾದಂಥ ದಿನಗಳಲ್ಲಿ ನಮ್ಮ ಈ ಬಂಧುಗಳು ಮಾಡಿದಂತಹ ಸೇವೆ, ಮಾಡುವಂತಹ ಸೇವೆ, ನಮ್ಮ ಕರಾವಳಿಯನ್ನು ಅವರು ಬೆಳೆಸಿದ ಪರಿ ಆ ಮೊಗವೀರ ಬಂಧುಗಳು ನಿಜಕ್ಕಾದರೆ ನಮ್ಮನ್ನು ಕರಾವಳಿಯನ್ನು ಉಳಿಸಿ ಬೆಳೆಸಿದ್ದಾರೆ. ಸಾಗರದಿಂದ ಅಂದರೆ ಸಮುದ್ರದಿಂದ ಮತ್ಸ್ಯ ಸಂಪತ್ತನ್ನು ತಂದು ಅದನ್ನು ವಿತರಿಸಿ ಈಗ ವಿದೇಶಕ್ಕೆ ಕೂಡ ನಾವು ಕಳಿಸುವಂಥ ಕೆಲಸ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ವಿ4 ನ್ಯೂಸ್ನ ಆಡಳಿತ ನಿರ್ದೇಶಕರಾದ ಲಕ್ಷ್ಮಣ್ ಕುಂದರ್ ಅವರನ್ನ ಯುವಜನ ಸಂಘದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಪತ್ರಕರ್ತ ಮನೋಹರ್ ಪ್ರಸಾದ್, ಉದ್ಯಮಿ ಬದ್ರಿನಾಥ್ ಕಾಮತ್ ಸಹಿತ ಯುವಜನ ಸಂಘದ ಪದಾಧಿಕಾರಿಗಳು ಲಕ್ಷ್ಮಣ್ ಕುಂದರ್ ಅವರಿಗೆ ಪೇಟವನ್ನ ತೊಡಿಸಿ ಶಾಲು ಹೊದಿಸಿ ಸನ್ಮಾನಿಸಿದ್ರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಲಕ್ಷ್ಮಣ್ ಕುಂದರ್ ಅವರು ಯುವಜನ ಸಂಘದ ಜೊತೆಗಿನ ತನ್ನ ಒಡನಾಟವನ್ನ ಸ್ಮರಿಸಿಕೊಂಡ್ರು. ಒಂದು ಎಂಕನ ಬಿತ್ತಳ್ಳಿ ಸ್ಟಾರ್ಟ್ ಆಯಿನ ಒಂಜಿ ಸಂಘ, ಯುವಜನ ಸಂಘ. ಯಾನು ಆ ಸಂಘಡು ಇಲ್ಲಪ್ಪನಾಗ ಚೆಸ್ಗೊಬ್ಬ ಅಂತ ಇಂಕ ಗೋಪಾಲಕೃಷ್ಣನ ಇಂಕ ಚೆಸ್ಗೊಬ್ಬ ಅಂತೀರು ಅಲ್ಪಾತಿನಿ ಇಂಕಾರೆ ಇಂಕಿತ್ತಲ್ಲಿ ನೆನಪು ಬರ್ಕೊಂಡು ಪೂರ 5ನೇ ವರ್ಷದ ನಮ್ಮ ಸುವರ್ಣ ಒಂದೇತ ಮಲ್ಪನಾಗ ಕಿಶೋರು ಎಂಡಬತ್ತು ಬಂಡ್ಯರು ಬಾರಿ ಒಂದಕ್ಕೆ ಜೈದ ಎಂಕಲು ಲಕ್ಷ್ಮಣ್ ರೇ ಬಂದು ಯಾನ್ ಪಂಡೆ ಎಂಗಲ್ನ ಇಲ್ಲದ ಕಡೆ ಎರಡಲ್ಲ ದಾಲ ಕೇಂದ್ರ ಪೋಡ್ಚಿ ಯಾನೊಂಜಿ ಇರಗೊಂಜಿ ಇಲ್ಲ ವಿಷಯ ಮಲ್ಲ ಬಂದು ಪಂಡ್ರೆ ಎಂಗನ ಕಾಮಿಡಿ ಪ್ರೀಮಿಯರ್ ಲೀಗ್ನ ಮೂಲ ಮಲ್ಪ ಪಂಡೆ ಐಕ ಆರ್ಲ ಖುಷಿಟ್ ಅವನು ಒಪ್ಪಿಂಡಿರು ಅಪ್ಪಗನೆ ಬಕ ಕಮಿಟಿ ಮತ್ತು ಕೇಂದ್ಯಾನ ಪಂಪೆ ಪಂಡಿರು ಇಮಿಡಿಯೇಟ್ಲಿ ಆರ್ಲ ಬತ್ತದ ಪಂಡಿರು ಮಲ್ಪುಗ ಲಕ್ಷ್ಮಣರು ಬಂದು. ಕಾರ್ಯಕ್ರಮದಲ್ಲಿ ಲೆಕ್ಕ ಪರಿಶೋಧಕರಾದ ಶ್ರೀನಿವಾಸ್ ಕಾಮತ್, ಮಹಾನಗರ ಪಾಲಿಕೆಯ ಸದಸ್ಯೆ ಲತಾ ಕಮಲಾಕ್ಷ ಸಾಲ್ಯಾನ್, ಯುವಜನ ಸಂಘದ ಅಧ್ಯಕ್ಷರಾದ ಯೋಗೇಶ್ ಆರ್ ಸಾಲ್ಯಾನ್, ಸುವರ್ಣ ಮಹೋತ್ಸವದ ಸಮಿತಿ ಅಧ್ಯಕ್ಷರಾದ ಅಮಿತ್ ಸುವರ್ಣ, ವೀರವಿನಾಯಕ ಜನಸೇವಾ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಸುವರ್ಣ ಮಹೋತ್ಸವ ಸಮಿತಿಯ ಪ್ರಧಾನ ಸಂಚಾಲಕರಾದ ಕಿಶೋರ್ ಕುಮಾರ್ ಶೆಟ್ಟಿ, ಸುವರ್ಣ ಮಹೋತ್ಸವ ಸಮಿತಿಯ ಗೌರವ ಕಾರ್ಯದರ್ಶಿ ಗಿರಿಧರ್ ಕೋಟ್ಯಾನ್, ಯುವಜನ ಸಂಘದ ಕಾರ್ಯದರ್ಶಿ ಅರುಣ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.